ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಶಿವರಾತ್ರಿ ಪೂಜೆ ಬಗ್ಗೆ ರಾಜ್ಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಪೂಜಾ ಪದ್ಧತಿ ಬಗ್ಗೆ ಮಾಧ್ವ ಶೈವ ಗುಂಪುಗಳ ನಡುವೆ ಜಟಾಪಟಿ ನಡೀತಿದ್ದು, ಎರಡೂ ಗುಂಪಿನವರನ್ನ ಕರೆದು ಮಾತಾಡ್ತೇನೆ ಎಂದು ರಾಜ್ಯ ಮುಜರಾಯಿ ಇಲಾಖೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದವರು, ಈ ಬಗ್ಗೆ ಸಭೆ ನಡೆಸಲಾಗುತ್ತೆ. ಶಿವನ ಅಂಶ ಇರುವ ದೇವಾಲಯಗಳಲ್ಲಿ ಶಿವರಾತ್ರಿ ಆಚರಣೆ ಮಾಡಲು ಇಲಾಖೆ ಸೂಚಿಸುತ್ತದೆ. ಕುಕ್ಕೆಯಲ್ಲಿ ಈ ಬಗ್ಗೆ ಚರ್ಚೆ ಇದ್ದರೆ ಆಗಮ ಪಂಡಿತರು ತೀರ್ಮಾನ ಕೈಗೊಳ್ಳುತ್ತಾರೆ. ಅಷ್ಟಮಂಗಲದ ವಿಚಾರಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ಗಮನಿಸುತ್ತಿದೆ. ಈ ಬಗ್ಗೆ ನಮ್ಮ ಮೇಲೆ, ಇಲಾಖೆ ಮೇಲೆ ಯಾವುದೇ ಒತ್ತಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೂಜಾ ಪದ್ಧತಿಯ ಬಗ್ಗೆ ಎರಡು ಗುಂಪುಗಳ ನಡುವೆ ಜಿಜ್ಞಾಸೆ ಇದೆ. ಅವ್ರನ್ನೆಲ್ಲ ಕರೆದು ನಾಳೆ ಮಾತಾಡಿ ನಾಳೆ ಸಂಜೆ ಒಳಗೆ ತೀರ್ಮಾನ ಮಾಡ್ತೇವೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಸ್ವಾಭಾವಿಕವಾಗಿ ಶಿವನ ಅಂಶ ಇರುವಂಥ ದೇವಸ್ಥಾನಗಳಲ್ಲಿ ಶಿವರಾತ್ರಿ ಆಚರಣೆ ಮಾಡಲಿಕ್ಕೆ ಮತ್ತು ಪೂಜೆ ಪುರಸ್ಕಾರ ಮಾಡಲಿಕ್ಕೆ ನಮ್ಮ ಇಲಾಖೆ ಯಾವಾಗಲೂ ಸೂಚನೆ ಇರುತ್ತೆ. ಇಲ್ಲಿ ಅದ್ರ ಬಗ್ಗೆ ಏನಾದರೂ ಚರ್ಚೆ ಇದ್ದರೆ ಅದನ್ನೆಲ್ಲ ನಮ್ಮ ಆಗಮ ಪಂಡಿತರಿದ್ದಾರೆ, ನಮ್ಮ ವೇದ ಪಂಡಿತರಿದ್ದಾರೆ, ಅವರೆಲ್ಲರೂ ಕೂತ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಸಾಮಾನ್ಯವಾಗಿ ನಾವೇನಿಲ್ಲ, ಅಲ್ಲಿ ಪಂಡಿತರು ಇರ್ತಾರೆ, ನಮ್ಮ ಆಗಮ ಪಂಡಿತರು ಇರ್ತಾರೆ, ವೇದ ಪಂಡಿತರು ಇರ್ತಾರೆ, ದೇವಸ್ಥಾನದಲ್ಲೂ ಇದ್ದಾರೆ ಮತ್ತು ನಮ್ಮ ಇಲಾಖೆಯಲ್ಲೂ ಇದ್ದಾರೆ, ನಮ್ಮ ಧಾರ್ಮಿಕ ಪರಿಷತ್ತಲ್ಲೂ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಇಲ್ಲ, ಅವರೇ ಕೂತ್ಕೊಂಡು ಮತ್ತೆ ಮಾತಾಡ್ತಾರೆ. ಅದು ದೊಡ್ಡ ಸಮಸ್ಯೆ ಏನಲ್ಲ. 2007 ಅಷ್ಟಮಂಗಳದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಸರ್ಕಾರ ಹೇಳೋದು ಅಲ್ಲ, ಕೆಲವು ಸಂದರ್ಭದಲ್ಲಿ ಅಷ್ಟಮಂಗಳ ವರದಿಗಳನ್ನು ಕಾಲಕ್ಕೆ ಅಲ್ಲಿರುವಂಥ ಚುನಾಯಿತ ಮಂಡಳಿ ಅಂತ ಇರುತ್ತೆ ದೇವಸ್ಥಾನದಲ್ಲಿ, ಅವರು ನಿರ್ಧಾರವನ್ನು ತಗೊಂಡು ಸರ್ಕಾರದ ಜೊತೆ ಸಂಪರ್ಕ ಮಾಡಿರ್ತಾರೆ.